ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪುತ್ತೂರಿನ ದರ್ಬೆಯ ಫಿಲೋ ನಗರದ ಫಿಲೋಮಿನಾ ಕಾಲೇಜಿನ ಪಕ್ಕದಲ್ಲೇ ಇವತ್ತು ಬ್ಲೂ ಸ್ಕ್ವೇರ್ ಅನ್ನುವಂತಹ ಯಮಹಾದವರ ಬೈಕ್ ಶೋರೂಮ್ ಇವತ್ತು ಅದ್ದೂರಿಯಾಗಿ ಲೋಕಾರ್ಪಣೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇರುವಂತದ್ದು, ಯುವ ಮನಸ್ಸುಗಳನ್ನ ಆಕರ್ಷಿಸ್ತಾ ಇರೋದು ಅಂತ ಹೇಳಿದ್ರೆ ಯಮಹಾ ಬೈಕ್. 4 ವರ್ಷಗಳಿಂದ ಮಂಗಳೂರಿನ ಕೊಟ್ಟಾರ ಚೌಕಿಯಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ಶರೀಫ್ ಬೈಕ್ ನವರ ಪ್ರಥಮವಾಗಿರುವಂತಹ ಬ್ರಾಂಚ್ ಪುತ್ತೂರಿನಲ್ಲಿ ಲೋಕಾರ್ಪಣೆಯಾಗಿರುವಂತದ್ದು. ಎಸ್, ಹಾಗಾದ್ರೆ ಬನ್ನಿ ಒಳಗೆ ಹೋಗಿ ಬೈಕ್ಗಳನ್ನ ನೋಡೋಣ. ಯಾವೆಲ್ಲ ಸ್ಪೆಷಲ್ ಆಗಿರುವಂತಹ ಬೈಕ್ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಯಮಹಾ ಬ್ಲೂ ಸ್ಕ್ವೇರ್ ಪುತ್ತೂರು ಬ್ರಾಂಚ್ ನ ಮ್ಯಾನೇಜರ್ ಆಗಿರುವಂತಹ ಆಕಾಶ್ ಅವರಿದ್ದಾರೆ. ಬನ್ನಿ ಮಾಹಿತಿಯನ್ನ ಕೇಳೋಣ. ನಮಸ್ತೆ ಸರ್. ನಮಸ್ತೆ. ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್, ನೀವು ಹೊಸದಾಗಿರುವಂತಹ ಶಾಖೆಯನ್ನ ಪುತ್ತೂರಿನಲ್ಲಿ ಇವಾಗ ಗ್ರ್ಯಾಂಡ್ ಆಗಿ ಲೋಕಾರ್ಪಣೆಯಾಗಿರುವಂತದ್ದು. ಇಲ್ಲಿನ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ, ಇದು ಆಕ್ಚುಲಿ ಯಮಹಾ ಬ್ಲೂ ಸ್ಕ್ವೇರ್ ಅಂತ. ಇಲ್ಲಿ ನಿಮಗೆ ಎಲ್ಲ ರೇಂಜ್ ಇದೆ. ಯಮಹಾ ಪ್ರಾಡಕ್ಟ್ಸ್ ಆಗಲಿ, ಲೂಬ್ಸ್ ಆಗಲಿ, ಸರ್ವಿಸ್, ಸೇಲ್ಸ್, ಯಮಹಾ ಬೈಕ್ಸ್, ಸ್ಕೂಟರ್ಸ್ ಎಲ್ಲ ರೇಂಜ್ ಇದು ಸಿಗುತ್ತೆ. ಕಂಪ್ಲೀಟ್ ಎಕ್ಸ್ಕ್ಲೂಸಿವ್ ಶೋರೂಮ್ ಅಂತ ಯಮಹಾದು. ಸೊ ಅದಕ್ಕೆ ಯಮಹಾ ಬ್ಲೂ ಸ್ಕ್ವೇರ್ ಅಂತ ನ್ಯೂ ಕಾನ್ಸೆಪ್ಟ್ ಫ್ರಮ್ ಯಮಹಾ. ಸೊ ಅದೇ ಒಂದು ಪುತ್ತೂರಲ್ಲಿ ನ್ಯೂ, ಸೊ ಅದೇ ಎಲ್ಲರಿಗೆ ಜನರಿಗೆ ಒಂದು ಯಮಹಾದೊಂದು ಎಕ್ಸ್ಪೀರಿಯನ್ಸ್ ತೋರಿಸುವ ಅಂತ ನಾವೊಂದು ಇದು ಮಾಡ್ತೇವೆ. ಹಾಗೆ. ಓಕೆ ಸರ್, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರ್ತದೆ? ಮಾರ್ನಿಂಗ್ 9 ಗಂಟೆಯಿಂದ 6:30 ತನಕ ನಮ್ದು ಸರ್ವಿಸ್ ಇರುತ್ತೆ, ಸೇಲ್ಸ್ ಅಂಡ್ ಸರ್ವಿಸ್ ಎರಡು. ಓಕೆ ಸರ್, ಇವತ್ತು ಓಪನ್ ಆಗಿದೆ. ಇವತ್ತೇನಾದ್ರೂ ಬುಕ್ಕಿಂಗ್ ಏನಾದ್ರು ಆಗಿದೆಯಾ ಹೇಗೆ? ಇವತ್ತು ನಮ್ಗೆ ಓಪನಿಂಗ್ ಡೇ ಅಲ್ಲಿ ಒಂದು 10 ಬುಕಿಂಗ್ಸ್ ಆಗಿದೆ, 3 ಡೆಲಿವರೀಸ್ ಆಯ್ತು. ಸೊ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಇನ್ನು ಕಮಿಂಗ್ ಡೇಸ್ ಅಲ್ಲಿ ಸಹ ಇನ್ನು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ನಾವು ಇದು ಮಾಡ್ತೇವೆ. ಓಕೆ ಸರ್, ಇಲ್ಲಿನ ಮ್ಯಾನೇಜರ್ ಆಗಿ ಗ್ರಾಹಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಬನ್ನಿ, ಟೆಸ್ಟ್ ರೈಡ್ ಮಾಡಿ. ಒಳ್ಳೊಳ್ಳೆ ಬೈಕ್ಸ್ ಇದೆ, ಸ್ಕೂಟರ್ಸ್ ಇದೆ, ಅಪರೆಲ್ಸ್ ಇದೆ. ಕಂಪ್ಲೀಟ್ ಒಂದು ಶೋರೂಮ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನ್ಯೂ ಕಾನ್ಸೆಪ್ಟ್. ಸೊ ಬನ್ನಿ, ವಿಸಿಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇದು ನಮ್ಮದು ಹೊಸತು ಏರೋಕ್ಸ್ ಸ್ಕೂಟರ್. ಇದರದ್ದು ಸ್ಪೆಷಲ್ ಏನಂದರೆ, ಇದು ಸ್ಪೋರ್ಟ್ಸ್ ಸ್ಕೂಟರ್ ಆ್ಯಕ್ಚುಲಿ. ಇದರಲ್ಲಿ 155cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಯೂಸ್ ಆಗಿದೆ. ಸೊ ನಿಮಗೆ ತುಂಬ ಲಾಂಗ್ ಡಿಸ್ಟೆನ್ಸ್ ಮತ್ತು ತುಂಬ ಕೆಲವರಿಗೆ ಸ್ಪೀಡೆಲ್ಲ ಬೇಕಿದ್ದವರಿಗೆ ಇದು ಪ್ರಿಫರ್ ಮಾಡ್ಬೋದು. ಇದರಲ್ಲಿ ಸ್ಪೆಷಲ್ ಏನಂದರೆ ಕೀಲೆಸ್ ಬರುತ್ತೆ, ಮೋಟರ್ ಸೈಕಲ್ ಕನೆಕ್ಟಿವಿಟಿ, ಬ್ಲೂಟೂತು ಎಲ್ಲ ಅದೆಲ್ಲ ಆಪ್ಷನ್ ಇದೆ. ಒಳ್ಳೆ ಆ್ಯಾವ್ರೇಜ್ ಸಹ ಕೊಡುತ್ತೆ. ಸೊ ಸ್ವಲ್ಪ ಹೈ ಸ್ಪೀಡ್ ಸ್ಕೂಟರ್ ಪ್ರಿಫರ್ ಮಾಡುವವರಿಗೆ ಇದು ಬೆಸ್ಟ್ ಆಪ್ಷನ್. ಇದು ನಮ್ಮದು ಸ್ಕೂಟರಲ್ಲಿ ರೇ ZR ಅಂತ, ಮತ್ತು ನಮ್ಮದು ಈ ಕಡೆ ಫೆಸಿನೋ ಇದೆ, ಮತ್ತು ಆಚೆ ಸ್ಟ್ರೀಟ್ ರ್ಯಾಲಿ ಅಂತ ಬರುತ್ತೆ. ಸೊ ಈ 3 ವೇರಿಯಂಟ್ ಸ್ಕೂಟರ್ ಇದೆ. ಸೊ ಇದರಲ್ಲಿ ಸ್ಪೆಷಲ್ ಏನಂದರೆ, ಇದರಲ್ಲಿ ಹೈಬ್ರಿಡ್ ಟೆಕ್ನಾಲಜಿ ಬರುತ್ತೆ. ಹೈಬ್ರಿಡ್ ಟೆಕ್ನಾಲಜಿ ಅಂದರೆ ನಿಮಗೆ ಬ್ಯಾಟ್ರಿ ಆ್ಯಂಡ್ ಪೆಟ್ರೋಲ್ ಬೋತ್. ಸೊ ನಿಮಗೆ ಒಳ್ಳೆ ಇದು ಬರುತ್ತೆ, ಮೈಲೇಜ್ ಬರುತ್ತೆ. ಸೊ ಇದೇ ಹೈಬ್ರಿಡ್ ಟೆಕ್ನಾಲಜಿ ಯಮಹಾದೊಂದು ಸ್ಪೆಷಲ್ ಫೀಚರ್ಸ್. ಶರೀಫ್ ಅವರ ಮಾಲಕತ್ವದ ಯಮಹಾ ಬ್ಲೂ ಸ್ಕ್ವೇರ್ ಯಾವ ರೀತಿಯಾಗಿದೆ ಅಂತ ನೋಡಿದ್ರಲ್ಲ. ಇವತ್ತು ಲೋಕಾರ್ಪಣೆಯಾಗಿರುವಂತದ್ದು. ಲೋಕಾರ್ಪಣೆಯಾದ ದಿನವೇ 10 ಬೈಕ್ಗಳು ಬುಕಿಂಗ್ ಕೂಡ ಆಗಿರುವಂತದ್ದು. ಹಾಗಾಗಿ ಯಾರೆಲ್ಲ ಹೊಸ ಬೈಕ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆಯಲ್ಲಿದ್ದೀರೋ ಅವರು ಖಂಡಿತವಾಗ್ಲೂ ಇಲ್ಲಿಗೆ ವಿಸಿಟ್ ಮಾಡಿ. ಹಾಗೇನೆ ಇವಾಗ ನ್ಯೂ ಲುಕ್ ನಲ್ಲಿರುವಂತಹ ಸ್ಕೂಟರ್ ಕೂಡ ಇಲ್ಲಿ ಇರುವಂತದ್ದು. ಹಾಗಾಗಿ ಇದನ್ನ ಕೂಡ ನೀವು ಪರ್ಚೇಸ್ ಮಾಡಬಹುದಾಗಿದೆ. ನಮ್ಮ ಪುತ್ತೂರಿನಲ್ಲೇ ಇರುವಂತದ್ದು. ಮಂಗಳೂರಿಗೆ ಹೋಗ್ಬೇಕು, ಬೇರೆ ಕಡೆ ಹೋಗ್ಬೇಕು ಅನ್ನುವಂತ ಟೆನ್ಷನ್ ಇಲ್ಲ. ಪುತ್ತೂರಿನಲ್ಲೇ ನೀವು ಯಾವ ರೀತಿಯಾದ ಯೋಚನೆ ಮಾಡಿದ್ರಿ, ಯಮಹಾದಲ್ಲಿ ಇಂತಹ ಬೈಕ್ಗಳು ಬೇಕು ಅಂತ, ಇಂತಹ ಸ್ಕೂಟರ್ ಬೇಕು ಅಂತ ಯೋಚನೆ ಮಾಡಿರ್ತೀರೋ ಅವೆಲ್ಲವೂ ಕೂಡ ಈಗ ನಮ್ಮ ಪುತ್ತೂರಿನಲ್ಲಿ ಸಿಗ್ತಾ ಇರುವಂತದ್ದು. ಹಾಗಾಗಿ ಯಮಹಾ ಬೈಕ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ತಪ್ಪದೆ ಯಮಹಾ ಬ್ಲೂ ಸ್ಕ್ವೇರ್ಗೆ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.